ನಾಗರ ಪಂಚಮಿ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾಗರ ಪಂಚಮಿ ತಂಬಿಟ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಾನುಗಳು: ಏಲಕ್ಕಿ, ಬಿಳಿ ಎಳ್ಳು, ಒಣಕೊಬ್ಬರಿ ತುರಿ, ಕಡಲೆ ಅಥವಾ ಕಡಲೆ ನೀವು ಎಷ್ಟು ಮಾಡ್ತೀರೋ ಅಷ್ಟು, ಅರ್ಧ ಕೆಜಿ ಅಥವಾ 1 kg ಇಟ್ಕೊಳ್ಳಿ. ಏಲಕ್ಕಿ ಮತ್ತೆ ಪುಟಾಣಿನ ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ. ಪುಟಾಣಿನ ಪೌಡ್ರ್ ಮಾಡ್ಕೊಂಡಿದ್ದೀವಿ, ಏಲಕ್ಕಿ ಪುಟಾಣಿನ. ಈಗ ಆ ಎಳ್ಳನ್ನ ಹುರಿದು ಇದಕ್ಕೆ ಹಾಕಿದ್ದೀವಿ. ಇವಾಗ ಪಾಕಕ್ಕೆ ಇಟ್ಕೊಂಡಿದ್ದೀವಿ, ಕುದೀತಾ ಇದೆ ಬೆಲ್ಲ. ಪಾಕ ರೆಡಿ ಇದೆ. ಈಗ ಇದು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ. ಪಾಕಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಪಾಕ ರೆಡಿ ಮಾಡಿಕೊಂಡ್ರೆ ನಿಮಗೆ ಉಂಡೆ ಕಟ್ಟೋದು ಈಸಿ ಆಗುತ್ತೆ. ಒಂದು ತಟ್ಟೆಗೆ ಸ್ವಲ್ಪನೇ ನಾವೇನು ಮಿಕ್ಸ್ ಮಾಡಿರ್ತೀವಿ ಎಲ್ಲ ಎಲ್ಲದನ್ನು, ಪುಟಾಣಿ ಹಿಟ್ಟು ಮತ್ತು ಕೊಬ್ಬರಿ ಇದೆಲ್ಲ ತುರಿದಿದ್ದು ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನೆಲ್ಲ ಸ್ವಲ್ಪನೇ ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಉಂಡೆ ಕಟ್ಟಬೇಕು. ಎಲ್ಲದಕ್ಕೂ ಒಟ್ಟಿಗೆ ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಡಿ. ಈ ಥರ ತಂಬಿಟ್ಟನ್ನು ಒತ್ತಿ ಈ ಥರ ಹಿಂಗೆ ಒತ್ತುತ್ತಾ ನೀವು ತಿರುಗಿಸ್ಕೊತ ಬಂದರೆ ಇದು ತಂಬಿಟ್ಟು ಶೇಪಿಗೆ ಬರುತ್ತೆ. ನಾಗರ ಪಂಚಮಿಯ ತಂಬಿಟ್ಟು ರೆಡಿಯಾಗಿದೆ. ಇದು ಮಕ್ಕಳಿಗೂ ತುಂಬ ಒಳ್ಳೆಯದು, ಹೆಲ್ದಿಯಾಗಿರುತ್ತೆ. ಎಲ್ಲರೂ ನೀವು ಮಾಡಿಕೊಂಡು ಹೇಗಿದೆ ಅಂತ ಹೇಳಿ. ನಾಗರ ಪಂಚಮಿ ತಂಬಿಟ್ಟು ರೆಡಿಯಾಗಿದೆ. ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ.